2 ವರ್ಷಗಳ ಕಾಲ ಕೊರೋನಾ ಸಮಯದಲ್ಲಿ ಸಹಕಾರಿ ಸಪ್ತಾಹವನ್ನು ನಾವು ಒಂದು ಇತಿಮಿತಿಯೊಳಗೆ ಮಾಡಿ ಮುಗಿಸಿದ್ದೇವೆ. ಈ ಸಲ ಕೊರೋನಾ ಸ್ವಲ್ಪ ಸಮಯದಿಂದ ನಮ್ಮ ರಾಜ್ಯದಲ್ಲಿ ಕೊರೋನಾ ಕಮ್ಮಿ ಆಗಿದ್ದರಿಂದ ನಮ್ಮ ರಾಜ್ಯದ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಸ್ವಲ್ಪ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜನರಿಗೆ ತಿಳಿಸುವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ಕರ್ನಾಟಕ ರಾಜ್ಯದ ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಸಹಕಾರಿ ಸಪ್ತಾಹ ನಡೆದಿತ್ತು. ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ನಿನ್ನೆ ನಮ್ಮ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಪ್ತಾಹವನ್ನು ನಾವು ಉಡುಪಿಯ ಉಚ್ಚಿಲದಲ್ಲಿ ಮಾಡಿ ಮುಗಿಸಿದ್ದೇವೆ. ಬಹಳಷ್ಟು ಸಂಖ್ಯೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಪ್ತಾಹವನ್ನು ಜನರಿಗೆ ಸಹಕಾರಿ ತತ್ವ ತಲುಪುವ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ನಡೀಲಿಕ್ಕಿದೆ. ನಮಗೆ ಆ ದಿವಸ ರಾಜ್ಯ ಮಟ್ಟದ ಸಪ್ತಾಹ ನಡೆಸಲಿಕ್ಕೆ ಮಹಾಮಂಡಲದವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ದಿವಸದ ವಿಷಯ ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರಿ ಸಹಭಾಗಿತ್ವವನ್ನು ಬಲಗೊಳಿಸುವುದು. ಅಂದರೆ ಸಹಕಾರಿ ಕ್ಷೇತ್ರ ಬರೇ ನಾವು ರೈತರಿಗೆ ಸಾಲ ಕೊಡುವುದು ಮಾತ್ರ ಅಲ್ಲ, ಸಾರ್ವಜನಿಕ ಖಾಸಗಿ ಮತ್ತು ಸಹಭಾಗಿತ್ವದಲ್ಲಿ ಉದ್ಯಮಶೀಲ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಚಿಂತನೆಯಿಂದ ಆ ದಿವಸದ ವಿಷಯ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 18ರಂದು ಬೆಳಗ್ಗೆ ಇಲ್ಲಿ ನಮ್ಮ ಬ್ಯಾಂಕಿನಿಂದ ಕರಾವಳಿ ಉತ್ಸವದ ಮೈದಾನದವರೆಗೆ ಒಂದು ವಾಹನಗಳ ಜಾಥವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು 20 ಟ್ಯಾಬ್ಲುಗಳು ಭಾಗವಹಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೊಟ್ಟಿದ್ದೇವೆ. ಅಂದರೆ ಮೊಳಹಳ್ಳಿ ಶಿವರಾಯನ ಮೊದಲನೇ ಟ್ಯಾಬ್ಲು ಆಗಿಟ್ಕೊಂಡು ಅದರ ಜೊತೆ ವಿವಿಧ ವಾಹನಗಳನ್ನು ಅದರ ಜೊತೆಯಲ್ಲಿ ಇಟ್ಕೊಂಡು ಸುಮಾರು 20 ಟ್ಯಾಬ್ಲು ನಾವು ಆ ದಿವಸ ಮಾಡಲಿಕ್ಕಿದ್ದೇವೆ. ಸಹಕಾರಿ ರಥ ಮುಂದೆ ಇರ್ತೇವೆ. ಮೊನ್ನೆ ದಿವಸ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ರಥವನ್ನು ಸಹಕಾರಿ ಕ್ಷೇತ್ರದ ಪ್ರಚಾರಕ್ಕೋಸ್ಕರ ಯಾಕೆ ಏನು ಸಹಕಾರದಿಂದ ಜನರಿಗೆ ಪ್ರಯೋಜನ ಸಿಗ್ತದೆ ಅನ್ನೋಂಥ ವಿಷಯದ ಬಗ್ಗೆ 2 ಜಿಲ್ಲೆಯಲ್ಲಿ ಆ ಸಹಕಾರ ರಥವನ್ನು ಬಿಟ್ಟಿದೆ. ನಾಳೆ ಕೂಡ ಅದು ಇಲ್ಲಿ ಬರ್ತದೆ. ಮತ್ತು ಎಲ್ಲ ರೀತಿಯ ನಿಮಗೆ ಈಗ ಅನ್ಕೊಟ್ಟಾಗಿ 20 ಟ್ಯಾಬ್ಲೆಟ್ಗಳನ್ನು ನಾವು ಮಾಡಿದ್ದೇವೆ. ಒಂದೊಂದು ಸಂಸ್ಥೆಯಿಂದ ಒಂದೊಂದು ಈ ರೀತಿಯಾಗಿ ಜನರಿಗೆ ನಾವು ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ತಿಳಿಸ್ಕೋಸ್ಕರ ನಾವು ಆ ವಾಹನ ಜಾಥವನ್ನು ಮಾಡಿದ್ದೇವೆ. ನಿನ್ನೆ ಸುಮಾರು 1,000 ದ್ವಿಚಕ್ರ ವಾಹನಗಳು ನಮ್ಮ ಉಡುಪಿಯಲ್ಲಿ ಈ ಇದು ಮೆರವಣಿಗೆಯಲ್ಲಿ ಭಾಗವಹಿಸಿತು. ಆದರೆ ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ಒಂದು ಮೆರವಣಿಗೆಗೆ ಅವಕಾಶ ಕೊಡದೇ ಇರುವುದರಿಂದ ನಾವು ಚತುಷ್ಪಥ ವಾಹನಗಳಲ್ಲೇ ಇಲ್ಲಿಂದ ಕರಾವಳಿ ಉತ್ಸವದ ಮೈದಾನದವರೆಗೆ ಹೋಗ್ತಾ ಇದ್ದೇವೆ. ಸುಮಾರು 800-900 ಚತುಷ್ಪಥ ವಾಹನಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ. ಮತ್ತು ಆ ದಿವಸ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವರಾದಂಥ ಎಸ್.ಟಿ. ಸೋಮಶೇಖರ್ ಅವರು ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ವರ್ಷ ನಮ್ಮಲ್ಲಿ 5 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಜನ ಸಹಕಾರಿಗಳಿಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಿಂದ ಜಯಕರ್ ಶೆಟ್ಟಿ ಇಂದ್ರಾಳಿ, ಯಶ್ಪಾಲ್ ಸುವರ್ಣ. ಈ ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನಿತ್ಯಾನಂದ ಮುಂಡೋಡಿ ಮತ್ತು ಕೊಂಕೋಳಿ ಪದ್ಮನಾಭ ಮತ್ತು ಸದಾಶಿವರೈ ಅವರಿಗೆ 3 ಜನರಿಗೆ ಇಲ್ಲಿ ಆ ದಿವಸದ ಕಾರ್ಯಕ್ರಮದಲ್ಲಿ ಅದನ್ನು ಆ ಪ್ರಶಸ್ತಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಉತ್ತಮ ನವೋದಯ ಸ್ವಸಹಾಯ ಸಂಘಗಳನ್ನು ಪುರಸ್ಕರಿಸಲಿಕ್ಕೆ ನಮ್ಮ MP ಅವರು ನಳಿನ್ ಕುಮಾರ್ ಅವರು ಬರ್ತೀನಿ ಹೇಳಿದ್ದಾರೆ. ಆದರೆ
ಅವರು ಅನಾರೋಗ್ಯದ ಇರೋದ್ರಿಂದ ಬರೋದು ಈಗ ಕೇಳಿದಾಗ ಬರೋದು ಕಷ್ಟ ಅಂತ ಹೇಳಿದ್ದಾರೆ. ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಜಿ.ಟಿ. ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು, ಹಿರಿಯ ಸಹಕಾರಿಗಳು ಮತ್ತು ಶಾಸಕರು ಅವರು ವಹಿಸಿಕೊಳ್ಳಿದ್ದಾರೆ. ಮತ್ತು ಇಲ್ಲಿಯ ಎಲ್ಲ ನಮ್ಮ ಮಂಗಳೂರಿನ ಕೇಂದ್ರದ ಎಲ್ಲ ವೇದಾಸ್ ಕಾಮತ್ ಇರ್ಬೋದು, ಖಾದರ್ ಇರ್ಬೋದು, ಮತ್ತು ಭರತ್ ಶೆಟ್ಟಿ ಮತ್ತು ಪಾಲಿಕೆಯ ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಜಯಾನಂದ್ ಹಂಚಂದ್ರ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ.